ಹೈಯೆಸ್ಟ್ ಏಜ್ ನಿಮ್ದು 85. ಸೊ ನಿಮಗೆ ಒಂದು ಪ್ರೈಸ್ ಉಂಟು. ಇಲ್ಲಿ ಇದ್ದಲ್ಲಿ ಹಿರಿಯರು, ನಮ್ಮಲ್ಲಿ ಇದರಲ್ಲಿ ಕಿರಿಯರು ಅಂದರೆ ತುಂಬ ಚಿಕ್ಕ ಏಜ್ ಯಾರಾದರೂ? ಎಸ್, ಹಿಂದೆ ಬರಬಾರ್ದು, ಎದುರು ಹೋಗ್ಬೇಕು, ಬೀಳ್ಬಾರ್ದು. ಹಾಂ, ವೆರಿ ಗುಡ್. ಯಾರು ಫಸ್ಟ್ ಹೋಗ್ತಾರೆ ಅವರಿಗೆ ಸಿಗ್ತದೆ. ಎಸ್, ಬಟ್ ನೀವು ಔಟ್ ಆಗಿದ್ದೀರಾ. ಎಸ್, ಸೊ ನೆಕ್ಸ್ಟ್ ಸೌತ್ ಕೇಂದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ 14 ವಲಯಗಳಿರುವ 4000 ಸದಸ್ಯರಿರುವ ನಮ್ಮ ಹೆಮ್ಮೆಯ ಸಂಸ್ಥೆ SKPಯ ಅಂಗಸಂಸ್ಥೆಯಾದ ಮಂಗಳೂರು ವಲಯವು ಈಗ ರಜತ ಮಹೋತ್ಸವ ಸಂಭ್ರಮ ಆಚರಿಸುತ್ತಿರುವುದು ನಮಗೆಲ್ಲ ಸಂತೋಷಕರ ವಿಷಯವಾಗಿರುವುದು. ಪ್ರಸ್ತುತ ನಮ್ಮ ವಲಯದಲ್ಲಿ ಸುಮಾರು 500ರಷ್ಟು ಸದಸ್ಯರು ಸಕ್ರಿಯರಾಗಿರುತ್ತಾರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ನಮ್ಮ SKPಯ ಸಂಸ್ಥೆಗೆ 35ರ ಸಂಭ್ರಮ, ಹಾಗೆ ನಮ್ಮ ಮಂಗಳೂರು ವಲಯಕ್ಕೆ 25ರ ಸಂಭ್ರಮ. ಈ ಸಂಘಟನೆಯು ಉತ್ತಮ ಸಂಘಟನೆಯಾಗಿ ಬೆಳೆಯಲು ಹಲವಾರು ಅಧ್ಯಕ್ಷರು, ಪದಾಧಿಕಾರಿಗಳು, ಸಲಹಾ ಸಮಿತಿಯವರು, ವಲಯದ ಸದಸ್ಯರಿಂದ ಸಾಧ್ಯವಾಗಿರುವುದು. ಈ 2 ವರ್ಷದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಶಾಂತ್ ಶೆಟ್ಟಿ ಶಬರಿ ಹಾಗೂ ಪದಾಧಿಕಾರಿಗಳಿಗೆ, ಕಮಿಟಿ ಸದಸ್ಯರು ಹಾಗೂ ಸಲಹಾ ಸಮಿತಿ, ವಲಯದ ಮಾಜಿ ಅಧ್ಯಕ್ಷರಿಗೂ, ಇಲ್ಲಿ ನೆಲೆದಿರುವ ಎಲ್ಲ ಸದಸ್ಯರಿಗೂ ಹಾಗೂ ಇಂದಿನ ಕಾರ್ಯಕ್ರಮದ ಸ್ಪಾನ್ಸರ್ಸ್ನವರಿಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಜೈ SKP. ಕಾರ್ಯಕ್ರಮನ ಮುಂದುವರಿಸ್ತಾ ಹಾಗೆ ಪ್ರೇಮಲತಾ ಇವರು ಕೂಡ ಧನ್ಯವಾದಗಳು. ಹಾಗೂ ಫುಡ್ ಕಿಟ್ ಟಾಪ್ ಅರ್ಜುನ್ ಬಂಡರ್ಕರ್ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಇವರ ವತಿಯಿಂದ ಸುಮಾರು 10,000 ವಸ್ತುಗಳನ್ನು ನೀಡಿದ್ದಾರೆ. ಅವರಿಗೆ ನಮ್ಮ 3 ಸಂಸ್ಥೆಯ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ ಬೆಸೆಂಟ್ ಈವ್ನಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಸದಸ್ಯರಿಗೆ, ಯಾಕೆಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಅವರು, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೆ ಧನ ಸಹಾಯವನ್ನು ಅಚ್ಚುಮೆಚ್ಚಾಪಿನ ಕಾರ್ಯಕ್ರಮ, ಹಿರಿಯರನ್ನ ಆಶೀರ್ವಾದ ಪಡೆಪಿನ ಕಾರ್ಯಕ್ರಮ ಅಂಚ ಇಂಕಲ್ನ ಬೆಸೆಂಟ್ ಈವ್ನಿಂಗ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ದೂರ ದೂರ ಉಳ್ಳೇರು, ಬಾಂಬೆಡ್ ಗಲ್ಫ್ಡ್ ಬರೋ ಉಳ್ಳೇರು ಅಕ್ಕಲ್ನ ಕಾಂಟ್ರಿಬ್ಯೂಷನ್ ಕೊರ್ದು ಹಿರಿಯರನ್ನ ಆಶೀರ್ವಾದ ಬೋರ್ಡ್ ಬಂತೇರು. ಇಂಕ ಒಂಜಿ ಬಾಂಬೆಡ್ ಪುನಃ ಒಂಜಿ ಸಂಸದ ಹುಡುಗಿ ಆಯ್ನ ಮಗನ ಬರ್ತ್ಡೇ ಎಲ್ಲ ಒಂಜಿ ಜಾಯನ ಪುದರಡೆ ಕೊಡ್ತೇವೆ. ಅನುಷ್ ಶೆಟ್ಟಿ ಟ್ರಸ್ಟ್ದ ಥ್ರೂ ಒಂದು 20-25,000 ಕಾಂಟ್ರಿಬ್ಯೂಷನ್ ಕೊಡ್ತೀನಿ. ಮುಂಚೆ ಏರ್ಪುರ ಕೊಡ್ತೇರ ಟ್ರಸ್ಟ್ ಏರ್ಪುರ ಉಲ್ಲೇರ ಅಕ್ಲ ಈಗ ಪೂರೆಲ್ಲ ನನಗೆ ಆಶೀರ್ವಾದ ಇತ್ತಂಡ ಇಂಕ್ಲಿಗೆ ತುಂಬದ ದಿನಟ್ಟು ಮುಂಚಿನೇ ಒಂಚಿ ಸೇವೆ ಮಾಡ್ಕೊಂಡ ಬಾಧ್ಯತೆ ಇತ್ತು. ನನಗೆ ಆಶೀರ್ವಾದ ಮೇಡಮ್ ನಾವು ನಡೆಸಲಿಕ್ಕೆ ನಾವು ಮೊದಲಿಗೆ ಯೋಚಿಸ್ತಾ ಇದ್ದೆವು. ನಮ್ಮ ಪ್ರಶಾಂತ್ರವರು ನಮ್ಮ ಸಂಘದ ಒಂದು ಸದಸ್ಯರು, ನಮ್ಮ ಬ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಫೌಂಡೇಶನ್ನ, ಹಾಗೆ ಅದೇ ರೀತಿ ಬೆಸೆಂಟ್ ಚಾರಿಟೇಬಲ್ ಟ್ರಸ್ಟ್ ಇದು ಕೂಡ ನಮ್ಮದು ಒಂದು, ಅದರಲ್ಲಿ ಸಹ ನಾವು ಇದ್ದೆವು. ಹಾಗೆ ಒಂದು ಮಾತಾಡ್ತಾ ಇರುವಾಗ ಪ್ರಶಾಂತ್ರವರು ಹೇಳಿದರು, ನಮ್ಮ ಫೋಟೋಗ್ರಾಫರ್ ಅಸೋಸಿಯೇಷನ್ ಅವರು ನಾವೊಂದು ಆಶ್ರಮಕ್ಕೆ ಭೇಟಿಯನ್ನು ನೀಡ್ತಾ ಇದ್ದೇವೆ.
ನೀವು ನಮ್ಮೊಟ್ಟಿಗೆ ಸೇರ್ಬೋದು ಅಂತ ಹೇಳಿದರು. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಫೌಂಡೇಶನ್ನ ಸದಸ್ಯರು ನಾವು ಎಲ್ಲರೂ ತುಂಬ ನಮ್ಮದು ನಿಯರ್ಲಿ 60ರಿಂದ 65 ಮಂದಿವರೆಗೆ ಮೆಂಬರ್ಸ್ ಇದ್ದಾರೆ. ನಾವು ಗ್ರೂಪಲ್ಲಿ ಹಾಕುವಾಗ ತುಂಬ ಮಂದಿಯ ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅವರೊಟ್ಟಿಗೆ ಸಹಭಾಗಿತ್ವ ಪಡೆದೆವು. ಅದೇ ರೀತಿ ಅಷ್ಟು ಹೇಳುವಾಗ ನಮ್ಮ ಬೆಸೆಂಟ್ ಈವ್ನಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರ ಹತ್ರ ಸಹ ನಾವು ಮಾತಾಡುವಾಗ, ಶ್ರೀ ನವೀನ್ ಅವ್ರ ಹತ್ರ ಮಾತಾಡುವಾಗ ಅವರು ಹೇಳಿದರು, ನಾವು ನಮ್ಮ ಸಂಸ್ಥೆಯಿಂದ ತುಂಬ ಹೃದಯದ ಸಹಕಾರವನ್ನು ನೀಡ್ತೇವೆ. ನಾವು ಒಟ್ಟಿಗೆ, ಯಾಕೆಂದರೆ ಇದು ನಾವು ಏನೇ ದುಡಿದ್ರೂ ಇಲ್ಲಿಂದ ಕೊಂಡೋಗೋದು ಏನೇ ಇಲ್ಲ. ನಾವು ಇಲ್ಲಿಂದ ಕೊಂಡೋಗೋದು ನಮ್ಮ ಖಾಲಿ ನೆನಪು ಮಾತ್ರ. ಅದು ಸಹ ನಮ್ಮದಲ್ಲ, ನಮ್ಮ ಜೀವ ಇಲ್ಲಿ ನಾವು ಬಿಟ್ಟು ಹೋಗ್ತೇವೆ. ಅದೇ ರೀತಿ ಪ್ರತಿಯೊಂದು ವಸ್ತುವನ್ನು ನಾವು ಇಲ್ಲಿಂದ ಕೊಂಡೋಗ್ಲಿಕ್ಕಿಲ್ಲ. ನಮಗೆ ದೇವರು ಯಾರು ದೇವರನ್ನು ನೋಡಿದರೆ ಇಲ್ವೋ ಗೊತ್ತಿಲ್ಲ. ನಾವು ನಂಬಿಕೆ ಏನಂದರೆ ನಮ್ಮ ತಂದೆ ತಾಯಿಯೇ ನಮ್ಮ ದೇವರಂತ. ಅದರ ನಂತರ ನಾವು ಏನು ಪುಣ್ಯ ಕಾರ್ಯಗಳನ್ನು ಮಾಡ್ತೇವೆ ಅದು ಮಾತ್ರ ಇಲ್ಲಿ ಉಳಿಯುವಂಥದ್ದು. ನೀವು ಈಗ ಹಿಸ್ಟ್ರಿಯಲ್ಲಿ ನೋಡಿದರೆ ಕೇವಲ ಪುಣ್ಯ ಯಾರು ಮಾಡಿ ಹೋಗಿದ್ದಾರೆ ಅವರನ್ನು ನೆನಪಿನಲ್ಲಿ ಇಡುವಂಥದ್ದು. ಈ ಒಂದು ನಮಗೆ ಕಾರ್ಯಕ್ರಮಕ್ಕೆ ನನಗೆ ನಿಜವಾಗಿ ಭಾಳ ಖುಷಿ ಆಗ್ತಾ ಉಂಟು. ಯಾಕೆಂದರೆ ಇಷ್ಟು ಮಂದಿಗೆ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ ನಮ್ಮ ಅನಾಥಾಶ್ರಮದವರು. ಇವರಿಗೆ ನಾನು ಮುಖ್ಯವಾಗಿ ಋಣಿಯಾಗಿರ್ತೇವೆ ನಾವು, ಯಾಕೆಂದರೆ ಸಮಾಜದವರು. ಯಾಕೆಂದರೆ ನಾನೊಂದು ದೈಹಿಕ ಶಿಕ್ಷಣ ಶಿಕ್ಷಕ. ನಾವು ಶಿಕ್ಷಕರು ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಹೇಳಿ ತಿದ್ದಬಹುದು ವಿನ ಇಂಥ ಕೆಲಸವನ್ನು ಮಾಡಲಿಕ್ಕೆ ನಮ್ಮಿಂದ ಭಾಳ ಕಷ್ಟ. ಯಾಕೆಂದರೆ ಅಷ್ಟು ಪೇಷನ್ಸ್ ಬೇಕು. ಆ ಒಂದು ಕಾರ್ಯಕ್ರಮವನ್ನು ಈ ಸಂಸ್ಥೆಯವರು ನಡೆಸ್ತಾ ಇದ್ದಾರೆ. ಇವರಿಗೆ ಮೊಟ್ಟ ಮೊದಲ ಬಾರಿಯಾಗಿ ನಮ್ಮ 3 ಸಂಸ್ಥೆಯ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಫೋಟೋಗ್ರಾಫರ್ ಅಸೋಸಿಯೇಷನ್ ಅವರು ಭಾಳ ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಉತ್ತಮ ಕಾರ್ಯಗಳನ್ನು ನಡೆಸಲಿ. ನಾವು ನಿಮ್ಮೊಡನೆ ಸಹಕಾರ ನೀಡ್ತೇವೆ. ಅದೇ ರೀತಿ ನಮ್ಮ ಬೆಸೆಂಟ್ ಈವ್ನಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಿದ್ದಾರೆ ಪ್ರಸಾದ್ ಮರಳಿ ಅವರು, ಅವರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಂಡಾರ್ಕರ್, ನಾವು ನಾಡ್ದೊಂದು 30 ತಾರೀಕಿಗೆ ನಾವು ವಾಲಿಬಾಲ್ ಮ್ಯಾಚ್ ಮಾಡ್ತಾ ಇದ್ದೆವು. ನಾವು ಅವರ ಹತ್ರ ಹೋಗುವಾಗ ಮ್ಯಾಚಿನ ಬಗ್ಗೆ ಮಾತಾಡಿದ್ದು. ಅವರು ಕೇಳಿದರು, ನೀವು ಕೇವಲ ಮ್ಯಾಚ್ ಮಾತ್ರ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಅಂತ. ನಾವು ಹೇಳಿದೆವು, ಇಲ್ಲ ಸರ್, ನಾವು ಈಗ ಒಂದು ಆಶ್ರಮಕ್ಕೆ ಭೇಟಿ ನೀಡ್ತಾ ಇದ್ದೇವೆ ಅಂತ. ಅವರು ಹೇಳಿದ ಕೂಡಲೇ ಅವರು ಹೇಳಿದರು, ನಿಮಗೆ ಏನು ಐಟಮ್ ಬೇಕು ಸರ್, ನನ್ನ ಲೆಕ್ಕದಲ್ಲಿ 10,000 ಐಟಮ್ ನೀವು ತಗೊಳ್ಳಿ. ಯಾಕೆಂದರೆ ಅವರು ಸಹ ಹೇಳಿದರು, ನನ್ನಿಂದ ಏನು ಬೇರೆ ಮಾಡಲಿಕ್ಕೆ ಆಗೋದಿಲ್ಲ, ಏನು ಐಟಮ್ ಬೇಕು ಆಶ್ರಮದವರಿಗೆ ಅವರ ಲೆಕ್ಕದಲ್ಲಿ ಇವತ್ತು ಅವರು ಸುಮಾರು 10,000 ಐಟಮ್ಗಳನ್ನು ನೀಡಿದ್ದಾರೆ. ಅವರಿಗೂ ಈ ಸಮಯದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅನಾಥಾಶ್ರಮ ಬಿಕರ್ನಕಟ್ಟೆ ಜಯಶ್ರೀಗೇಟ್ ಈ ಒಂದು ಅನಾಥಾಶ್ರಮನ ಗುರುತಿಸಿ ಬಂದಂಥ ಎಲ್ಲ ತಂಡದವರಿಗೆ ತುಂಬ ಹೃದಯದಿಂದ ನಾನು ನಿಮಗೆ ಕೃತಜ್ಞತೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಗಿದೆ. ನೀವೆಲ್ಲ ಒಂದು ಅನಾಥಾಶ್ರಮನ ಗುರುತಿಸಿ ಬಂದಿದ್ದೀರಿ. ನಿಮ್ಮನ್ನೆಲ್ಲ ನೋಡೋಕೆ ತುಂಬ ಸಂತೋಷ ಆಗ್ತಾಯಿದೆ. ದೀಪಾವಳಿ ಹಬ್ಬವನ್ನು ಆಚರಿಸಲು ನಾವು ಹೋದ ವರ್ಷ ತುಂಬ ಬೇಜಾರಾಯಿತು. ನಮಗೆ ಪಟಾಕಿ ಇಲ್ಲ, ಹಿರಿಯವರಿಗೆ ನನಗೆ ಏನು ದೊಡ್ಡದಾಗಿ ಮಾಡುವಂಥದ್ದು ಏನಿಲ್ಲ, ಒಂದು ದೀಪ ಕತ್ತಿಸುವಂಥ ಹಣದ ಖರ್ಚು ತುಂಬ ನನಗೆ ಕಷ್ಟ ಅನ್ನಿಸ್ತಾ ಇದೆ. ಆದರೆ ಈ ವರ್ಷ ಅದಕ್ಕನ್ನು ಹೆಚ್ಚಾಗಿ ಒಂದು ಖುಷಿ ಪಡುವಂಥ ಒಂದು ಸಮಯವೇ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಆಶ್ರಮದವರು ಎಲ್ಲರೂ ಸಂತೋಷದಲ್ಲಿ ಇದ್ದಾರೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಇವತ್ತು ಎಲ್ಲ ನಮ್ಮ ಆಶ್ರಮಕ್ಕೆ ಲಲಿತಗೀತ ಅನಾಥಾಶ್ರಮಕ್ಕೆ ಎಲ್ಲ ರೇಷನ್ ಕೊಟ್ಟಿರ್ಬೋದು, ಒಂದು ಏನೆಲ್ಲ ನೀವು ತಗೊಂಡು ಬಂದಿದ್ದೀರಿ, ಇದೆಲ್ಲ ಹಿರಿಯರ ಒಂದು ಖುಷಿ ಅಂತ ನಿಮ್ಮೆಲ್ಲರ ಒಂದು ಸಂಭ್ರಮದ ಒಂದು ದಿನ ಇವತ್ತು. ತುಂಬ ಸಂತೋಷ ಆಗ್ತಾ ಇದೆ. ಇನ್ನೂ ಏನು ಹೇಳೋದು, ಈ ಖುಷಿಯಲ್ಲಿ ನನಗೇನು ಮಾತಾಡಬೇಕಂತ ಅನ್ನಿಸ್ತಾನೆ ಇಲ್ಲ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ನಾವು ನಡೆದು ಬಂದ ಹಾದಿ ನಿಮ್ಮ ಹತ್ರ ಹೇಳ್ಕೊಳೋಕ್ಕೂ ನಾನು ಇಷ್ಟಪಡ್ತೇನೆ. 3 ಜನರಿಂದ ಸ್ಟಾರ್ಟ್ ಮಾಡಿ ಈಗ 40 ಜನ ಇದ್ದಾರೆ. ಅದರಲ್ಲಿ ಹುಷಾರಾಗಿ ಓದೋರು ಕೂಡ ತುಂಬ ಜನ ಇದ್ದಾರೆ ನಮ್ಮಲ್ಲಿ ಈಗ ತುಂಬ ಬೇರೆ ಬೇರೆ ರೀತಿಯಲ್ಲಿ ಅನಾರೋಗ್ಯದಲ್ಲಿ ಬಳಲುವಂಥವರಿದ್ದಾರೆ, ಕುಟುಂಬದಲ್ಲಿ ಇಲ್ಲದವರು ಇದ್ದಾರೆ, ಕುಟುಂಬ ಬಿಟ್ಟವರು ಮಕ್ಕಳು ನೋಡದೆ ಬಿಟ್ಟಂಥವರು ಇದ್ದಾರೆ, ಅನಾಥರಿದ್ದಾರೆ, ಅನಾರೋಗ್ಯದಲ್ಲಿ ಬಳಲುವಂಥವರು, ಮನೆ ಇಲ್ಲದೆ ಇರುವಂಥವರು ಇದ್ದಾರೆ. ಹಾಗಾಗಿ ನಾವು ಆ ರೀತಿ ನಾವು ಅವರನ್ನು ನೋಡೋದಿಲ್ಲ. ನಾವು ಒಂದು ಮನೆಯಲ್ಲಿ 4-5 ಜನ ಇದ್ದಾರೆ, ಆದರೆ ನಮ್ಮ ಮನೆಯಲ್ಲಿ 40 ಜನ ಇದ್ದಾರೆ. ಇದು ಒಂದು ಮನೆ, ಇದು ಒಂದು ಕುಟುಂಬ. ಈ ಥರ ನಾನು ನೋಡ್ತಾ ಇದ್ದೇನೆ. ಇವರು ನಮ್ಮ ಮನೆಯವರು ಅನ್ನೋ ಒಂದು ಖುಷಿಯಲ್ಲಿ ನಾವು ಇದ್ದೇವೆ.
ಸೊ ಇದನ್ನು ಗುರುತಿಸಿ ನೀವೆಲ್ಲರೂ ಸಹಾಯ ಮಾಡಕ್ಕೆ ಬಂದಿದ್ದೀವಿ, ತುಂಬ ಥ್ಯಾಂಕ್ಸ್. ಮತ್ತೇನಂತ ಹೇಳಿದರೆ ನಾನು 44,000 ರೂಪಾಯಿ ಬಾಡಿಗೆ ಇದೆ ನನಗೆ, ತಿಂಗಳಿಗೆ 1 ಲಕ್ಷ ಅಷ್ಟು ಖರ್ಚಿದೆ. ಎಲ್ಲ ಪಬ್ಲಿಕ್ ಸಹಾಯದಿಂದನೇ ನಮ್ಮ ಜೀವನ ಹೋಗಬೇಕು. ನಮ್ಮ ಒಬ್ಬಳ ಜೀವನ ಅಲ್ಲ, ನಮ್ಮ ಆಶ್ರಮದಲ್ಲಿ ಇರುವಂಥ 40 ಜನರ ಜೀವನ ಹೋಗಬೇಕು. ನೀವು ಕೊಡುವ ಸಣ್ಣ ಸಹಾಯ ದೊಡ್ಡ ಸಹಾಯ ಅಂತ ಭೇದ ಇಲ್ಲ, ನೀವೇನು ಕೊಟ್ಟರು ನಾವು ಸ್ವೀಕರಿಸ್ತೇವೆ. ಮತ್ತು ಇಷ್ಟು ಜನರು ನಿಮ್ಮೆಲ್ಲರ ಸಹಾಯದಿಂದ ಒಂದೊತ್ತು ಊಟ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಾಯ ಸಹನೆ ಹೀಗೆ ಇರಬೇಕು ಯಾವಾಗಲೂ ಅಂತ ನಾನು ನಿಜವಾಗ್ಲೂ ತುಂಬ ಹೃದಯದಿಂದ ಕೇಳಿಕೊಳ್ತಾ ಇದ್ದೇನೆ. ನೀವು ಯಾವಾಗಲೂ ಬರಬೇಕು ಆಶ್ರಮಕ್ಕೆ. ಇವತ್ತು ಎಲ್ಲ ಹೇಗೆ ಕೂಡಿ ಬಂದಿದ್ದೀರಿ, ಹೀಗೆ ಕೂಡಿ ಬರಬೇಕು. ಇದು ಖಾಲಿ ಆಶ್ರಮ, ಇದು ಅಲ್ಲಿ ಅನಾಥಾಶ್ರಮ ಅಲ್ಲ, ಇದು ನಮ್ಮ ಮನೆಯವರು ಅನ್ನೋ ಒಂದು ಇವತ್ತು ಬಂದಾಗಿನೇ ಇನ್ನು ಮೇಲೆ ಸಹ ನೀವು ಬರ್ತಾ ಇರಬೇಕು ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಒಂದು ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇರೋದಕ್ಕಾಗಿ ನಮ್ಮ ಎಲ್ಲರಿಗೂ ತುಂಬ ಸಂತೋಷವಾಗಿದೆ. ನೀವು ಕೂಡ ಈ ಒಂದು ದೀಪಾವಳಿ ಹಬ್ಬವನ್ನು ನಮ್ಮೆಲ್ಲರ ಮಧ್ಯದಲ್ಲಿ ಆಚರಿಸ್ತಾ ಇರೋದಕ್ಕಾಗಿ ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆಯೇ ಲಲಿತಾ ಮೇಡಮ್ ಆಶ್ರಮದ ಮುಖ್ಯಸ್ಥಿ, ಹಾಗೆಯೇ ಪ್ರಸಾದ್ ಮರಳಿ ಬೆಸೆಂಟ್ ಈವ್ನಿಂಗ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಇದರ ಮುಖ್ಯಸ್ಥರು, ಇವರಿಗೂ ಧನ್ಯವಾದ. ಹಾಗೆಯೇ ನಿಖಿಲ್ ಡಿಸೋಜಾ ದಯವಿಟ್ಟು ವೇದಿಕೆಗೆ ಬರಬೇಕು. ಧನ್ಯವಾದಗಳು ನಿಮಗೆ. ಸೊ ಅನುಪಸ್ಥಿತಿಯಲ್ಲಿ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮಗೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ, ಯಾಕೆಂದರೆ ನಿಮ್ಮೊಟ್ಟಿಗೆ ನಾವು ಒಂದು ದೀಪಾವಳಿ ಆಚರಿಸುವುದಂದರೆ ನಮಗೆ ಒಂದು ಹಿರಿಯರೊಟ್ಟಿಗೆ ದೀಪಾವಳಿ ಆಚರಿಸೋದು ತುಂಬ ಖುಷಿಯ ವಿಷಯ. ಅದಕ್ಕಾಗಿ ನಿಮಗೆ ತುಂಬ ವಂದನೆಗಳನ್ನು ಕೇಳ್ತಾ ಇದ್ದೇನೆ. ಹಾಗೆ ಇವತ್ತು ನಮಗೆ ಇಷ್ಟು ಮುಂದುವರಿಸಲು ನಾನು ಮೊದಲು ಪ್ಲ್ಯಾನ್ ಮಾಡ್ತಾಯಿದ್ದೆ. ಆವಾಗ ಅರುಣ್ ಸರ್ಗೆ ಫೋನ್ ಮಾಡಿದೆ, ಹೀಗೆ ನಾವೊಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೇವೆ, ಯಾಕೆಂದರೆ ಸ್ವಲ್ಪ ಬಜೆಟ್ ಸ್ವಲ್ಪ ತುಂಬ ಉಂಟು, ಅದಕ್ಕೆ ನೀವು ಮಾಡಿ, ನಾವು ನಿಮ್ಮ ಬೆಳೆಸ ಯಾವಾಗಲೂ ಇದ್ದೇವೆ ಅಂತ ಹೇಳಿದ್ದು. ನಮಗೆ ಯಾವಾಗೊಂದು ಹೆಮ್ಮೆ ಆಯಿತು. ಬಂದ ಲಾಸ್ಟ್ ನಿಖಿಲ್ ಡಿಸೋಜಾ ಬಂದು ಹೇಳಿದ್ದು, ಹೀಗೆ ಒಂದು ಇಲ್ಲಿ ಆಶ್ರಮ ಉಂಟು, ನಾವೆಲ್ಲ ಬಂದಲ್ಲಿ ನೋಡಿ ಮಾತಾಡಿ ಕಾಲ್ ಮಾಡಿದ್ದು, ನೀವು ಮುಂದೆ ಹೋಗಿ ಹಿಂದುಗಡೆ ನಾವಿದ್ದೇವೆ. ಇವತ್ತು ನನಗೆ ತುಂಬ ದಾನಿಗಳು, ನಮ್ಮದು ಬೆಸೆಂಟ್ ಈವ್ನಿಂಗ್ ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದು. ನಿಮ್ಮ ಸಹಕಾರದಿಂದ ನಾವು ಇವತ್ತು ಈ ಪ್ರೋಗ್ರಾಮು ತುಂಬ ಇದಾಗಿದೆ. ಹಾಗೆ ಟಾಪ್ ಅವಾಗ ಕೂಡ ಹೇಳಿದ್ದು, ನಾವು ಎಂತ ಬೇಕಾದರೂ ನಿಮಗೆ ಐಟಮ್, ಅವಾಗ ಬೇಕಾಗುವ ಐಟಮ್ ಎಲ್ಲ ನಾವು ತಂದು ಕೊಡ್ತೇವೆ ಅಂತ. ಎಲ್ಲ ನಮಗೆ ಇಷ್ಟು ದಾನಿಗಳು ನಮಗೆ ಸಹಕಾರದಿಂದ ನಾವು ಈ ಪ್ರೋಗ್ರಾಮ್ ಒಂದು ಸಕ್ಸಸ್ ಅಂತ ಹೇಳ್ತೇವೆ. ತುಂಬ ಧನ್ಯವಾದಗಳು. ಆಗ ನಮ್ಮ ಸದಸ್ಯರು ಬೆಳಿಗ್ಗೆಯಿಂದ ಇಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿದೆ, ಅವರಿಗೆ ಕೂಡ ನಾನು ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.